ವಿಸರ್ಜನಾ ಸ್ಥಳಕ್ಕೆ ಆಗಮಿಸಿದೆ ವಾಹನ ಶ್ರೀಕೃಷ್ಣ ಪರಮಾತ್ಮನ ಜಯ ಘೋಷದೊಂದಿಗೆ ನಡೆದಂತಹ ಈ ಮೆರವಣಿಗೆ ಈಗ ವಿಸರ್ಜನಾ ಸ್ಥಳಕ್ಕೆ ಆಗಮಿಸಿದೆ. ವಾಹನ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುತ್ತಿದ್ದಾರೆ. ಶ್ರೀಕೃಷ್ಣ ದೇವರ ಮೆರವಣಿಗೆ ಈಗ ಹೊರಟಂತ ಮೆರವಣಿಗೆ ಶ್ರೀಕೃಷ್ಣ ದೇವರ ಮೆರವಣಿಗೆ ಹೊರಟಂತ ಮೆರವಣಿಗೆ ಈಗ ವಿಸರ್ಜನಾ ಸ್ಥಳಕ್ಕೆ ಆಗಮಿಸಿದೆ. ಎಲ್ಲರೂ ಭಕ್ತಾಭಿಮಾನಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಯಾವ ಜೋಕರು ಕೂಡ ಬಿಡಬೇರೆ ಜೋಕರು ನೋಡಿ ಕ್ಲೀನ್ ಮಾಡ್ತಾರೆ ಕೂಡ ಕ್ಲೀನ್ ಮಾಡ್ತಾರೆ ಯಾವ ಗೊತ್ತಾನೆ ಶ್ರೀಕೃಷ್ಣ ದೇವರ ಶೋಭೆಯಲ್ಲಿ ಎಲ್ಲರೂ ಭಕ್ತಾಭಿಮಾನಿಗಳು ಬಹಳ ಭಕ್ತಿಯಿಂದ ಭಾಗವಹಿಸಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಅಭ್ಯಾಸ ಕೇಂದ್ರದ ಮೂಲಕ ಕಳೆದ ವರ್ಷ ನಾನೇ ಆರಂಭಿಸಿದಂತ ಶ್ರೀಕೃಷ್ಣ ಜನ್ಮೋತ್ಸವ ಉತ್ಸವ ಈ ಸಲ ಬಹಳ ಒಂದು ಬೃಹತ್ ಮಟ್ಟದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ನಡೆಯಿತು ಎನ್ನಲು ತುಂಬಾ ಖುಷಿಯಾಗ್ತಾ ಇದೆ. ದೇವರ ಬೃಹತ್ ಮೆರವಣಿಗೆಗೆ ಭಾಗವಹಿಸಿದಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ದಯೆ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಈ ಎಲ್ಲ ಕಾರ್ಯಕ್ರಮ ನಡೆಯಲಿಕ್ಕಿದ್ರೆ ಅವನ ಅದೆಲ್ಲವೂ ಶ್ರೀಕೃಷ್ಣನ ಇಚ್ಛೆ. ಇನ್ನು ಮುಂದೆ ಎಲ್ಲರೂ ನಿರೀಕ್ಷಿತ ಇರುವಂತ ಇಂದು ನಡೆದಂತ ಕಾಂಪಿಟೇಷನ್ಗಳ ಅನೌನ್ಸಿಂಗ್ ಈಗ ತಾನೇ ಆಗಲಿಕ್ಕಿದೆ. ಆದ್ದರಿಂದ ಎಲ್ಲರೂ ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಈಗ ಇವತ್ತು ನಡೆದಂತ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ, ಬಹುಮಾನ ವಿತರಣಾ ಕಾರ್ಯಕ್ರಮ ಈಗ ಜರುಗಲಿದೆ. ಆದ್ದರಿಂದ ಎಲ್ಲ ಭಕ್ತಾಭಿಮಾನಿಗಳು ದಯಮಾಡಿ ಆಸೀನರಾಗಬೇಕು. ಇನ್ನು 5
10 ನಿಮಿಷದ ಕಾಲ ನೀವು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು. ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ಹುಲಿ ಡ್ಯಾನ್ಸ್, 2 ನಿಮಿಷ 2 ನಿಮಿಷ ಹುಲಿ ಡ್ಯಾನ್ಸ್, ನಮ್ಮ ಊರ್ದ ಹುಲಿ ಡ್ಯಾನ್ಸ್ 2 ನಿಮಿಷ. ಸ್ವಲ್ಪ ನೆಲದ ವಯಸ್ಸಿನ ಇರಲ್ಲ ಯಾರು ಬೇಕಿಲ್ಲ. Belly dancer, una belly dancer, dale. Ana, belly dance ആണ്. ಒಂದೇ ಅನರ್ಕಲ್ಲ ಪದ್ಯ ಬಂದೆ 2 ನಿಮಿಷ.
ಅದು ಹಾಡು 5:10ಕ್ಕೆ ನಮ್ಮ ಹುಡುಗರು. ಬೇಗ ವಸಂತರ ವೇಟ್ ಬರ್ತದಲ್ಲ ಆಡ ನೆಕ್ಸ್ಟ್ ಬಂದಲ್ಲ ನನ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾತಾಡಲ್ಲ ಎದುರು ಬಂದಕೊಳ್ಳಿ ಒಂದು 5 ನಿಮಿಷ ಹೋಗಿ ನಾವು ಇತ್ತ ನಿಮಗೆ ಕಾಂಟ್ರಾಕ್ಟ್ ಇತ್ತು ವೇಟ್ ಬರ್ತಾರೆ ಇತ್ತ 5 ನಿಮಿಷದಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಪ್ರಾಯೋಜಕತ್ವವನ್ನು ನೀಡಿ ನಮಗೆ ಸಹಕರಿಸುವಂತ ಶ್ರೀತ ರಮಾನಂದ ಶೆಟ್ಟಿ ದಯಮಾಡಿ ವೇದಿಕೆ ಬರಬೇಕು. ಶ್ರೀತ ರಮಾನಂದ ಶೆಟ್ಟಿ ಅಂಚನೆ ಶ್ರೀತ ವಾಶ್ ಶೆಟ್ರು ದಯಮಾಡಿ ವೇದಿಕೆ ಬರಬೇಕು. ಜೋಕಲ ಬಿಡ ಬಲೆ ಇದೆ ಇತ ಬಹುಮಾನ ವಿತರಣಾ ಕಾರ್ಯಕ್ರಮ ಆಗ್ತದೆ. ಮಕ್ಕಳು ಎಲ್ಲರೂ ಕೆಳಗೆ ಹೋಗಿ, ಯಾರು ಇಲ್ಲಿದ್ದಾರೆ ಅವರಿಗೆ ಪ್ರೈಸ್ ಇಲ್ಲ. ಶ್ರೀತ ಭವಾನಿ ಶಂಕರ್ ಶರ್ಮಾ ಅವರು ಕೂಡ ವೇದಿಕೆ ಬರಬೇಕು. ಭವಾನಿ ಶಂಕರ್ ಶರ್ಮಾ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಯಕ್ಷಗಾನ ಅಭ್ಯಾಸ ಕೇಂದ್ರ ಶ್ರೀತ ಜಯನದ ಪಕ್ಕಲು ಕೂಡ ಬರಬೇಕು. ಜಯನದ ಪಕ್ಕಲು
ಗಮ್ಮತ್ತು ಕಲಾವಿದರನ್ನ ಮುಖಂಡ ಶ್ರೀಯುತ ವಿಶ್ವನಾಥ್ ಶೆಟ್ಟರ್ ದಯಮಾಡಿ ವೇದಿಕೆ ಬನ್ನಿ. ಈಗ ಒಂದು ಸಣ್ಣ ಕಾರ್ಯಕ್ರಮ ನಮ್ದು ಶ್ರೀಯುತ ವೆಂಕಟೇಶ್ ಶಾಸ್ತ್ರಿ ದಯಮಾಡಿ ವೇದಿಕೆ ಬನ್ನಿ. ಯಕ್ಷ ಯೋಧಸ್ ಕಡೆಯಿಂದ ಶ್ರೀಯುತ ಬಾಲು ಶೆಟ್ಟಿ ಮಾಡೋರು ಗೊತ್ತು, ದಯಮಾಡಿ ವೇದಿಕೆಗೆ ಬನ್ನಿ. ಶ್ರೀಯುತ ವಸಂತ್ ಶೆಟ್ಟಿ ಬಾಲಪಣಿ ಗೊತ್ತು, ಶ್ರೀಯುತ ವಸಂತ ಶೆಟ್ಟಿ ದಯಮಾಡಿ ವೇದಿಕೆ ಬನ್ನಿ. ಈಗ ನಾವು ಮಾಡುವಂತ ಸಣ್ಣ ಕಾರ್ಯಕ್ರಮದಲ್ಲಿ ಕೂಡ ಬಲೆ ಬಂದರೆ ಯಕ್ಷಗಾನ ಅಭ್ಯಾಸ ಕೇಂದ್ರ ನಮ್ಮ ಪೋಯಿ ವರ್ಷನೇ ಶ್ರೀಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮ ಬಂದು ಪ್ರಥಮ ವರ್ಷ ಮಲ್ತ ಅಂಚನೆ ದ್ವಿತೀಯ ವರ್ಷದ ಭಾರಿ ನಿಖಲ ಸಹಕಾರ ಸಹಕಾರಗಳು ಭಾರಿ ಒಂಜಿ ವಿಜೃಂಭಣೆನಾಡು ಈ ಮೂರು ಮಂತ್ರ ನಮ್ಮ ಒಂಜಿ ಮೆರವಣಿಗೆ ಶ್ರೀಕೃಷ್ಣ ದೇವರ ಮೆರವಣಿಗೆ ನಮ್ಮ ಈ ಒಂಜಿ ವೇದಿಕೆ ಸಾಕ್ಷಿಯಾಡು ನಿಜವಾದಲ ನಮ್ಮ ತಂದೆರಿಂದ ಮಾಡಲು ದಯಕೊಂಡ ನಂಗೆ ಊರುಡು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಪೋಯರಾಗ ದುಬೈನ ಒಂಜಿ ಕಾರ್ಯಕ್ರಮ ಮಲ್ಪುರಂಚಿನ ಒಂಜಿ ಅವಕಾಶ ನಂಗೆ ಆ ದೇವರು ಮಂತ್ಕೊಡೇರು ಅಂಚೆ ಈ ಕಾರ್ಯಕ್ರಮಗೂ ಸಹಕಾರ ಮಂತಿನ ಪಾಲ್ಗೊಂಡ ಮಾತರೆಗಳ ಒಂಜಿ ಮಲ್ಲ ಚಪ್ಪಾಲೆ ಕೊರ್ಲೆ ಬಂದಲೆ ನಿಖರಕ್ಕೆ ಗೊತ್ತಪ್ಪು ಯಕ್ಷಗಾನ ಅಭ್ಯಾಸ ಕೇಂದ್ರ ಖಾಲಿ ಯಕ್ಷಗಾನಕ್ಕೂ ಮಾತ್ರ ಸೀಮಿತವಾದಂತೆ ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರದ ಒರಿಪುನಂಚಿನ ಕೆಲಸ ಮತ್ತೊಂದಲ್ಲ ಭಜನೆ ಅವಾರ್ಡ್ ಒವ್ವೆ ಒಂಜಿ ಹಬ್ಬ ಹರಿದಿನ ಪಂಡ ಪರ್ಪನು ಆ ಜೋಗುಲಿಗೆ ಆಯ್ತ ವಿಶೇಷದ ಬಗ್ಗೆ ಎಂಜಿನ ತೆರಿಪಾಡು ಮಲ್ಲ ಬೇಲೆನ ಮತ್ತೊಂದಲ್ಲ ಆ ಪ್ರಯುಕ್ತ ಎಲ್ಲಂಜಿ ಗಣೇಶೋತ್ಸವ ನಡಪೆರಂಡು ಅಷ್ಟೇಮಿ ಏತ್ ಪೊರ್ಲುಡೆ ಆಡ ಬಂದು ಇಂಡಿನ ಕ್ರಿಕೆಟ್ ಕಾಂಡೆಡ್ಜಿ ನಡೆತರಂಜಿನ ಕಾಂಪಿಟೇಷನ್ ಏತ್ ಜೋಗುಲು ಕಾಂಪಿಟ್ ಅಂತ ಅವಳ ಅವತ್ತು ಪೂರ ಆ ಶ್ರೀ ಕೃಷ್ಣ ದೇವರನ್ನ ಲೀಲೆ ಎಂತೆ ಪನಲು ಇದಕ್ಕೆ ಸಹಾಯ ಸಹಕಾರ ಕೊಡ್ತಿನ ಸುರುಕಾದ ನಮ್ಮ ಈ ಕಾಲೇಜ್ ನಂಗೆ ವೇದಿಕೆನ ನಂಗೆ ಪ್ರೊವೈಡ್ ಮಾಡ್ತಾ ಕೋರಿನ ಆಕ್ಸ್ಫರ್ಡ್ ಸ್ಕೂಲ್ ಮಕ್ಕಳಿಗೆ ಊಟದ ದಿನ ಸೋಲ್ಮೇನ ಸಂದಾಯ ಮಂಗಲ್ಲ ಅಂಚನೆ ಈ ಕಾರ್ಯಕ್ರಮ ನಿಖಲು ತೂದುಪರು ನಮ್ಮ ಪ್ರತಿ ಊರಿನ ಒರಿಯರ್ದು ಇರುವರ್ದು ಆದಿನತ್ತು ಪ್ರತಿ ಒರಿಯರಲ್ಲ ಈ ಯಶಸ್ವಿ ಪಾಲುಂಟು ದಯಮಾಡ ಇತ್ತು ಕಾರ್ಯಕ್ರಮ ಒಂದು ಯಶಸ್ವಿ ಅವರದಲ್ಲ ಒರಿಯರ್ದು ಹಿರಿಯರ್ದ ಐಟು ಮಾತೆಲ್ಲ ಪಾಲುಂಡು ನಿಖಲ ತೂದುಪರ ತುಲೆ ಉಳಂಜಿ ಆ ದೇವರಿನ ಒಂಜಿ ಮಂಟಪ ಮಲ್ತೇರು ಈ ಮಂಟಪದ ಬೆರಿಯ ಮಲ್ಲ ಥ್ಯಾಂಕ್ಸ್ ಮಾಡೋಣ ನಮ್ಮ ಶೈತ ವಸಂತ ಶೆಟ್ರಿಗೆ ಆರಂಜಿ ಐತ ಬೆರಿ ಒಂಜಿ ಏತ್ ಬೇಲೆ ಬಂದದ ಏತ್ ಪೊರ್ಮದ ಆ ಒಂಜಿ ಪಲ್ಲಕ್ಕಿರ್ದ ನಮ್ಮ ಒಂಜಿ ಈ ಮೆರವಣಿಗೆಗೆ ಏತ್ ಒಂಜಿ ಶೋಭೆ ಅಂಚನೆ ನಮ್ಮ ಯಕ್ಷ ಯೋಧರ ಜವನರು ನೆತ್ತ ಬೆರಿಯೇ ಆಡ ಯಕ್ಷ ಯೋಧರ ಜವರ ನಂಗೆ ಎದುರು ತಿಕ್ಕುಜರು ಪಿರವರು ದಾಖಲಂಚಿನ ಬೆಂಪು ನಾವು ಸಂದೀಪ್ ಅವಡು ವಿಕ್ಕಿ ಅವಡು ಬಾಲು ಅವಡು ಮಕ್ಕಳ ಬಗ್ಗೆ ಮಾತೆಲ್ಲ ಕೈಚಾಪಲ ಕೊರ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಸಹಕಾರ ಕೊರೋನ ಪ್ರತಿ ವರಿಯಲ್ಲ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ್ದು ಊಟದ ದಿಜ್ಜಿನ ಸೊಲ್ಮೆನ ಸಂದಾಯತ ಮಲ್ತೊಂದಲ್ಲ ಬಂದಲೆ ಇಚ್ಚಿನ ಕಾರ್ಯಕ್ರಮ ಮಲ್ಪರೆ ನಂಗೆ ದುಪ್ಪತ್ತಾಗಲ್ಲ ದೇವರು ಅನುಗ್ರಹ ಮಲ್ಪಡು ಇಚ್ಚಿನ ಎಡೆಂಟ ಚಿಂತನೆ ಶ್ರೀಕೃಷ್ಣ ಪರಮಾತ್ಮ ನಂಗೆ ಕೊರಡು ಇಚ್ಚಿನ ಮಾತೆಲ್ಲ ನಮ್ಮ ಒಂಜಿ ಎಡೆಂಟ ಸತ್ಕಾರ್ಯ ಮಲ್ಪುನಂಚಿನ ಅನುಗ್ರಹ ಮಲ್ಪಡು ಇಚ್ಛೆನೆ ದುಂಬುಡುಲ್ಲ ನನ್ನ ದುಂಬುಗಳ ಕಾರ್ಯಕ್ರಮ ಮಲ್ಪುನಂಚಿನ ಶಕ್ತಿನ ದೇವರನ ನೋಡ್ತೀರಾ ದೇವರಿಗೆ ಕೋರ್ಡು ಬಂದು ಯಾನ ಪ್ರಾರ್ಥನೆ ಮಾಡ್ತದಲ್ಲ ನೋಡ್ತೀರಾ ಕವಿ ಇದ್ದಾರೆ ಒಮ್ಮೆ ಅಂಚನೆ ಈ ಕಾರ್ಯಕ್ರಮ ಕಾಂಡೆಡ್ಜಿ ಬಾರಿ ಪೊರ್ಲುಡೆ ನಾನೊಂದು 2 ನಿಮಿಷ ನಡೆದ ಬಣ್ಣ ಪ್ರೈಸ್ ಇನ್ನಿತ್ತ ಕಾಂಪಿಟೇಷನ್ ಏರ್ ಪ್ರೈಸ್ ಐತ ಒಂದು ಲೀಸ್ಟ್ ಮಂತದಲ್ಲ ಒಂದು 2 ನಿಮಿಷ ನಮ್ಮ ಅವತ್ತ ಅನೌನ್ಸ್ ಮಂತದಲ್ಲ ಅನೌನ್ಸ್ ಮಲ್ಬರಲ್ಲ ಅಂಚ ವೇದಿಕೆ ಡಪ್ಪನ ಗಣ್ಯ ಅದೊಂಜಿ ರೆಡ್ ಪಾತ್ರ ಬಣ್ಣದಿಂದ ಕಾರ್ಯಕ್ರಮದಾಗೆ ಬಂದದ್ದು ಐತ ಉಲೈ ಆರ್ನ ಲೀಸ್ಟ್ ಬರ್ಕೊಂಡು
ಸುರುಕ ಧ್ಯಾನ ಶರ್ಮೆರಡ. ಓಕೆ ವೆಯ್ಟ್ ಮಾಡಿ. ಅವಳು ನಮಸ್ಕಾರ. ಅಲ್ಲಿದ್ದಾರೆ ನೋಡಿ. ಏನಾಗಲ್ಲ ಗುರುಪು ಪ್ರಾರ್ಥನೆ ಮಂತನಾಗಲ್ಲ ಬಂತೆ ಈ ಒಂಜಿ ಕಾರ್ಯಕ್ರಮಗೂ ಪತ್ತನಾಗಲು ಏತ್ತು ಸುಕೃತ ಮಂತನಾಗಲು ಪಂಡದು ಎಣ್ಣೆರನೇ ಸಾಧ್ಯತೆ. ಈ ಊರುಡು ಬತ್ತದ ಇಂಚಿಂದ ಒಂಜಿ ಶ್ರೀಕೃಷ್ಣನ ಉತ್ಸವ ನಮ್ಮ ಊರುಡು ಬಿಟ್ಲಿ ಪೆಂಡಿ ಮಂಟಪ ಶ್ರೀಕೃಷ್ಣನ ಜನ್ಮಾಷ್ಟಮಿಗೆ ಜನ್ಮ ಸಮಯ ಚಂದ್ರೋದಯ ನೋಡಿದ್ರಾ? ಸಮಯ ಅರ್ಘ್ಯ ಮಾಡಿ ಮನತಾನೆ ಪುರಾದ ಆ ದಿನ ಶ್ರೀಕೃಷ್ಣನ ಉತ್ಸವ ಕೊಪ್ಪಣಗೆ ನಾನಾ ವಿಧದ ಜಾನಪದ ನೃತ್ಯ ಅನೇಕ ರೀತಿಯ ಕಾರ್ಯಕ್ರಮ ಅಂತಾನೆ ಮನೋರಂಜನೆ ಕಾರ್ಯಕ್ರಮ ಇನ್ನು ಪೂರ ಮಾಡ್ತಿದ್ದೆ ಉತ್ಸವ ಮಲ್ಪಣ ಆ ಒಂದು ಕಾರ್ಯಕ್ರಮವನ್ನು ನಮ್ಮ UAD ಮಲ್ಪಣ ಬಂದ ಇದ್ರೆ ಏರ ಮಾತ್ರ ಐತಿ ನಮ್ಮ ಯಕ್ಷಗಾನ ಅಭ್ಯಾಸ ತರಗತಿ ಅಂತ ಯಕ್ಷಗೋದರ ಪೂರ ಸೇರಿ ಮಂತದನ ಮಹಾಮಲ್ಲ ಪುಣ್ಯದ ಕಾರ್ಯ ಅದು ಬರೋದು ಗೊತ್ತಾಗುತ್ತಾ. ಈ ಒಂದು ನಾವು ಮಂತನ ಸೇವೆಡೆ ಭಗವಂತ ಶ್ರೀಕೃಷ್ಣ ಆರಮೇ ಪ್ರೇರಣೆದಾರ ಮಂತನ ಮಧ್ವಾಚಾರ್ಯ ಪಂಡಿತರಿಗೆ ನಾಹಂ ಕರ್ತ ಹರಿಕರ್ತ ತತ್ಪೂಜಿತಂ ಕರ್ಮಚಾಕಿಲಂ ಪಂಡಿತು ನಮೋ ಮತ್ತ ಪಂಡಿತು ವೈನ ನಮ್ಮ ಮಲ್ಪರ ಬಲ್ಲಿಗೆ ಆ ಅಹಂಭಾವನ ಬುದ್ಧಿ ದೇವರ ಕೆಲಸ ಮಲ್ಪವರಿಗೆ ಹೇಳ್ತಾರ ಆ ಭಗವಂತೆ ನಮಗೆ ಪ್ರೇರಣೆ ಮಲ್ಪಯಾತ ಅವು ಮಲ್ಲ ಸಂಗತಿ ಹೇಳ್ತಾರ ಆ ಭಗವಂತನ ನಮೋ ನಟ್ಟೋಣ ನಾವು ಒಂಥರ ಪ್ರತಿಯೊಂದು ಸೇವೆ ದಾದ ನ್ಯೂನಗಳಿತ್ತಿಂದ ಅಸಂಪೂರ್ಣತೆ ದಾದ ಇತ್ತಿಲ್ಲ ಅಲ್ಲಿ ಪೂರ ಸಂಪೂರ್ಣ ಮಟ್ಟದ ಭಗವಂತೆ ಎತ್ತ ನೋಡು ಅಂತೇನೆ ನಮ್ಮ ಹೃದಯಕ್ಕೆ ಮರಳು ಸದಾ ನೆಲೆಸದು ನಮ್ಮ ಹೃದಯ ಕೌರವ ದುರ್ಯೋಧನ ರಾಕ್ಷಸಿ ಶಕ್ತಿಗಳು ಪೂರ ನಾಶ ಮಾಡ್ಕೊಡು ಅಂತೇನೆ ನಂಗೆ ಸದ್ಗುಣಗಳನ್ನು ಕೊರಡು. ಧೃತರಾಷ್ಟ್ರ ನಮ್ಮ ಹೃದಯ ದಿಪ್ಪುಣ ಪಂಡ ಅಜ್ಞಾನದ ಅಂಧಕಾರ ಮಾಡ್ತಾರ ಅವು ಧೃತರಾಷ್ಟ್ರಗೆ ಇನ್ನು ಪೂರ ನಾಶ ಮಾಡ್ತಿದ್ದ ಆ ಭಗವಂತೆ ಜ್ಞಾನ ಭಕ್ತಿ ವೈರಾಗ್ಯನು ಸರ್ವೇ ಕಲವರದು ಇಂಚನೆ ಸತ್ಕಾರ್ಯಗಳನ್ನು ಮಾಡ್ಪಣ ಆ ಪ್ರೇರಣೆ ಮತ್ತೋದಿ ನಮ್ಮ ಮಾತೆಲ್ಲ ಪರವಾದಿಲ್ಲ ಏನು ಕೇಳೋದಿಲ್ಲ ಆ ದೇವರಿಗೆ ಮಾತೆಲ್ಲ ಅನುಗ್ರಹವನ್ನು ಪಡೆ ಮಾಡುದು. ಭಕ್ತಾಭಿಮಾನಿಗರ ನಮ್ಮ ಸ್ವರೂಪ ಅದು ನಮ್ಮ ತೂ ಅಂತ ನೆಂಚಿನ ಎಲ್ಲೆಲ್ಲಿ ಜೋಗು ತೂ ಅಂತ ನೆಂಚಿನ ಕೆಲವು ಮಾತ ಈ ಆಟೋ ಪ್ರಚಾರ ಮಾತ ಈ ಊರು ಕಂತದ್ದು ನಂಗೆ ನಮ್ಮ ಜೋಕ್ಲೆ ಮಾತ ತೋಜಪಾಯನ್ಕೋರ್ ನಂಚಿನ ಈ ಯಕ್ಷಗಾನ ಅಭ್ಯಾಸ ಕೇಂದ್ರದ ಪ್ರತಿ ಒಂಜಿ ಪದಾಧಿಕಾರಿಗಳ ಸುರೂಪ ಆಗಲೇ ಸಂಬಂಧ ದಯಮಂಡ ಎಂಗಳು ಮಾತ ಊರು ಎಲ್ಲೆಲ್ಲಿ ಒಬ್ಬರಾಗ ಮಾತ ಮಸರುಳಿಗೆ ಪಂಡ್ರೆ ಒಂಜಿ ದಿನದ ಗೌಜಿ ಬೊಮ್ಮತ ಕೇಂದ್ರ ಪ್ರಯೋಜನ ತೂತದಲ್ಲಿ ಎಂಗಳು ಮಾತ ಅಂಚ ಆ ಗೌಜಿ ಗಮ್ಮತ್ತಲ್ಲಿ ಇತ್ತದ ಜೋಕುಲು ಮೂಲು ತೋಜಪಾವನಂಚಿನ ಆ ಕೀರ್ತಿ ಅಭ್ಯಾಸ ಕೇಂದ್ರದಲ್ಲಿ ಕೊರಿಯರು ಅಂಚೆ ಅದು ಫಸ್ಟ್ ಅಕ್ಲಿಗೆ ನಮ್ಮ ಸದೌ ಬಂದಾಳು ಅಂಚೆನೆ ನೆಗ್ ಪಾರ್ಟಿಸಿಪೇಟ್ ಮಲ್ದಿನಗಳು ಪ್ರತಿಯೊಂದು ಅದನ್ನ ಅಪ್ಪಮ್ಮನಗಳು ಮೇನ್ ಹೆಚ್ಚಾದ ಮೇನ್ ಅಕ್ಲೆ ಗೊರಡು ದಯಬಂಡ ಜೋಕುಲೇನು ಇತ್ತದ ಜೋಕುಲೇನು ಆ ದುಂಬುದ ಯುಗಕ ಕೊನಪಿನಂಚಿನ ಕರ್ತವ್ಯನ ಅಗ್ಲು ಮಲ್ತಂದಲ್ಲೇ ಆ ಅಂಚಾದ ಸುರುಕು ಅಗ್ಲಿಗೆ ನಮ್ಮ ಸ್ವಲ್ಪ ಸಂದಾವಡ ಹಾಕೊಂಡು ಸುರುಕ ಅದು ಅಂಚಾದ ಸುರುಕು ಅದು ನಮ್ಮ ಅದು ಪ್ರತಿ ಊರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿನಕಲು ಈ ಬಾಲಕೃಷ್ಣ ಹಾಡು ಮುದ್ದು ಕೃಷ್ಣ ಹಾಡು ಗೋಪಿ ಕೃಷ್ಣ ಹಾಡು ಕೊಂಚ ಪ್ರತಿ ಒಂಜಿ ನಾನು ಪಾಟಿದಾಗ ಮಾಡ್ತಾರೆ ಅದಕ್ಕೆ ನಂಗೆ ಒಂಜಿ ಜನಗಳು ಜೋಕ್ಲೆಗೆ ಒಂಜಿ ಮುಖ್ಯ ಆಗ್ಲಿದು ಪ್ರೈಸ್ ತಿಕ್ಕೊಂಡಂತೆ ಒಂಜಿ ಇಟ್ಟಿಗೆ ಕೊರಿಯರತ್ತೆ ಆ ವೇದಿಕೆ ಅಭ್ಯಾಸ ಕೇಂದ್ರ ಕೊಡ್ತಾರೆ ಅಗ್ಲೆಗೆ ನಾನು ತುಂಬಗಾಗ್ಲೇ ಗೊತ್ತಾ ಭವಿಷ್ಯ ತಿಂಗಳು ಬಂದ ಈ ಸತಿ ಮಲ್ಪರೆ ಮಲ್ಪನೆ ಒಂಜಿ ಹುಮ್ಮನಸು ಜೋಕ್ಲೆ ಬರ್ತಿಲ್ಲಂತ ಉಂಟು ಅಂಚಾದ ಮಾತೆಲ್ಲ ಸಂಬಂಧ ಸಂದಾವಗಳಿಗೆ ಅಂಜನ್ ಶ್ರೀ ಭಗವಂತ ಶ್ರೀಕೃಷ್ಣ ಪ್ರತಿಯೊಂದು ಸುಖ ಆರೋಗ್ಯ ಸುಖ ಸಂಪತ್ತು ಕೊಂಡು ಇಂಚೇನ ದೂರ ನಡಪಣಂಚ ಯೋಗ್ಯತೆ ನಂಗೆ ಮಾತೆರಡು ಕೊಡಪಣದ ನಾನು ಭಗವಂತದ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾತ್ರೆಲ್ಲ ನಮಸ್ಕಾರ. ಇಟ್ಲು ಹೋಯ್ ಸರ್ತಿ ಒಂಚೂರು ಎಲ್ಲೆಡು ಪ್ರೋಗ್ರಾಮ್ ಅಂತಿತ್ತ ಐಟ್ಲ ಈ ಸರ್ತಿ ಭಾರಿ ಎಲ್ಲೆಡು ನಡತದೆ ಇದಕ್ಕೆ ಪೂರ ಕಾರಣ ದಿನೇಶನ ಲೀಡರ್ಶಿಪ್ಲ ಯಾರೊಟ್ಟಿಗೆ ಇತ್ತಿನ ತಂಡಲ್ಲ ಅಕ್ಲಿಗೆ ಪೂರ ಭಾರಿ ಕೆಲಸ ಮತ್ತು ಬೇರೆ ನೆಟ್ಟು ಅಂಚ ಅಕ್ಲಿಗೆ ಪೂರ ಇಂಕ್ಲ ಧನ್ಯವಾದ ಸಂದಾವಲ್ಲ ఒక ಬರ್ಬಿ ವರ್ಷ ನೆರದಿಲ್ಲ ಹೆಡ್ಡೆ ಬಂದ್ಕೊಳಕ್ಕೆ ಇಂಕ್ಲೆ ದೇವರು ಎತ್ತ ಹೊಡೆದು ಬಂದಕ್ಕೆ ಏನೊಂದು ಎಂದರಂತ ಪಾತ್ರ ಮುಗಿಸ್ತಾರೆ. ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ. ಯಕ್ಷಗಾನ ಅಭ್ಯಾಸ ತರಗತಿ ಕೇಂದ್ರದ ಮಾತ
ಮಾತೆರೆಗಳ ಸೊಮ್ಮೆಲು ಇನ್ನು ಈಗಲೇ ಮಸ್ತ್ ಖುಷಿತ ವಿಷಯ ಮೂಲು ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಒಂದು ಪ್ರೋಗ್ರಾಮ್ ತೆಗೆದು ಬಂಡದೆ ಈಗಲೇ ಮಾತೆ ದೇವರ ಆಯುಷ್ಯ ಆರೋಗ್ಯ ಮಾತು ಕೊರಡು ಬಂಡದೆ ದೇವರ ಅನ್ನಕೊಂದುಲ್ಲೆ ಜೈ ಶ್ರೀಕೃಷ್ಣ. ಯಕ್ಷಗಾನ ಅಭ್ಯಾಸ ಕೇಂದ್ರ ಮಾತಾ ಪದಾಧಿಕಾರಿಗಳ ಇನಿಯಾನ ಶುಭಾಶಯ ಬಂದಿದೆ ಕಾರ್ಯಕ್ರಮ ಕಾಂಡಿಡ್ದು ಬೈ ಉಂಟು ಬಾರಿ ಕೊಲ್ಲೋಡು ಮೂಡುದು ಬೈದಿನಿ ಬಕ್ಕೊಂಜಿ ಧನ್ಯವಾದ ಜೋಕುಲ್ನ ತಮ್ಮಲ್ಲಿ ಇಂಚಿನ ಜೋಕುಲೇನು ನಮ್ಮ ಸನಾತನ ಧರ್ಮದ ಬಗ್ಗೆ ನನ್ನ ತಕ್ಕಲೆ ಪ್ರೋತ್ಸಾಹ ಕೊಡ್ದು ನನ್ನದ ಪೀಳಿಗೆಗೆ ನಮ್ಮ ಅಂಕಲ್ಪ ಕೊಡ್ತೀರಿ ಅವ ನಮ್ಮ ಜೋಕ್ಲೆ ಕರಿಪಾದ ನನ್ನ ತಕ್ಕಲೆ ಪ್ರೋತ್ಸಾಹ ಕೊಡ್ಕ ಮಾತರಿಗಳು ದೇವರಿದ್ದ ಹೊಸದಿರು ಆರು ಪಾತಿರ್ತತ್ತು ಆರನ ಬೇಲೆಡೆ ದೋಜವನಾರು ಆಚೆನೆ ವೇದಿಕೆ ಕೂಡ ಮಾತಾಡಿಲ್ಲ ಉಡದ ಸ್ವಲ್ಪ ಬಂದಲ್ಲ ಈತ ನಮ್ಮ ಕಾಂಪಿಟೇಷನ್ ಪ್ರೈಸ್ ಅನೌನ್ಸ್ ತುಂಬು ಈತ ನಮ್ಮ ಮಡಕೆ ಹೊಡೆಯ ಸ್ಪರ್ಧೆ ಇರ್ತದ ಆಯ್ತಾ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತದಲ್ಲ ಜೋಕುಲ ಮಡಕೆ ಹೊಡೆಯ ಸ್ಪರ್ಧೆ ಮಕ್ಕಳಿಗೆ ಶಿಪ್ರಮೋಹನ್ ಪ್ರೈಸ್ ಗೋ ಟು ಶಿಪ್ರಮೋಹನ್ ಪ್ರೈಸ್ ಬೇಕು ಮೊಮೆಂಟ್ ಬರ್ಲಿ ರಾಮಾನಂದ ಶೆಟ್ರೆ ಈ ಪ್ರೈಸ್ ಅನ್ನು ಕೊಡೋದು ಕೇಳೋದಿಲ್ಲ. ಮಡಕೆ ಹೊಡೆದ ಸ್ಪರ್ಧೆ ಮಹಿಳೆಯರಿಗೆ ಸೌಮ್ಯ ಭಾಸ್ಕರ್ ಶ್ರೀತ ವಿಶ್ವನಾಥ ಶೆಟ್ಟಿ ಅದನ್ನು ವಿತರಿಸಬೇಕು. ದ್ವಿತೀಯ ಪ್ರೈಸ್ ವರ್ಷ ಶ್ರೀತ ಬಾಲು ಶೆಟ್ಟಿ ಅದನ್ನು ವಿತರಣೆ ಮಾಡಬೇಕು. ಇನ್ನು ಮುಂದೆ ಸ್ಪರ್ಧೆಯ ಪ್ರೈಸ್ ಅನ್ನು ನಮ್ಮ ಗುರುಕುಲದ ಶ್ರೀದ ಶೇಖರ್ ಶೆಟ್ಟಿ ಅವರು ವಹಿಸಲಿದ್ದಾರೆ. ಎಲ್ಲರಿಗೂ ಪ್ರಥಮವಾಗಿ ಯಶೋದೆ ಕೃಷ್ಣ, ಮುದ್ದು ಕೃಷ್ಣ ಮತ್ತು ಬಾಲಕೃಷ್ಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ 40 ಮಂದಿ ಮಕ್ಕಳಿದ್ದಾರೆ. ಇವರಿಗೆ ಬ್ರಿಟಾನಿಯಾ ಕಂಪನಿಯ ವಾಸು ಶೆಟ್ಟಿ ಅವರ ಪ್ರಾಯೋಜಕತ್ವದ ಗಿಫ್ಟ್ ಹ್ಯಾಂಪರ್ ಇದೆ. ದಯವಿಟ್ಟು ಮೊದಲು ಯಶೋಧ ಕೃಷ್ಣದ ಅವರು ಬರಬೇಕು. ಎಲ್ಲರೂ ಒಬ್ಬೊಬ್ಬರು ಗಿಫ್ಟ್ ಹ್ಯಾಂಪರ್ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಿಮಾಂಶು ಬಾಲು ಶೆಟ್ಟಿ, ಬನ್ನಿ. ಯಶೋಧ ಕೃಷ್ಣದವರು ಹಿಮಾಂಶು ಬಾಲು ಶೆಟ್ಟಿ, ಹಿಮಾಂಶಿಕಾ ರಮಾನಂದ ಶೆಟ್ಟಿ, ವೈದೇಹಿ ಪದ್ಮಶಾಲಿ, ಅತರ್ ವಿಪಿನ್ ಜೈನ್ ಮಮತಾ, ಆರ್ಯ ಸಂದೀಪ್ ಶೆಟ್ಟಿ, ಆರ್ನವ್ ವಸಂತ ಶೆಟ್ಟಿ, ಅವಿನಾಶ್. ತುಂಬಾ ಯಶೋಧ ಕೃಷ್ಣದ ಕೃಷ್ಣ ಮಕ್ಕಳು ಈಗ ನಿದ್ದೆಯಲ್ಲಿದ್ದಾರೆ. ಯಶೋಧೆಯವರೇ ಬಂದು ಸ್ವೀಕರಿಸಬೇಕಾಗ್ತದೆ. ಅವಿನಾಶ್, ಸಮನ್ವಿ ಮೋಹನ್ ಗುಜರಾನ್, ರೂಹಿಕಾ ಸಿ ಅಮೀನ್, ಪಂಚುನ್ ಚೇತನ್ ಪೂಜಾರಿ, ದೇವಾಂಶ್ ವಿಶಾಲ್ ವಾಖೆ. ಹೃದಯ ಇರ್ಲಿಲ್ಲಲ್ಲ, ಬರ್ಲಿಲ್ಲಲ್ಲ, ಬಂದಿದ್ರೆ ಬನ್ನಿ ದಯವಿಟ್ಟು. ದಿತ್ಯ ಕೃಷ್ಣರಾಜ್, ಆರಾಧ್ಯ ಆಚಾರ್ಯ, ಸುವಿನ್ ಪ್ರಭು, ಚವನ್ ಕೃಷ್ಣ. ದಯವಿಟ್ಟು ವೇದಿಕೆಯಲ್ಲಿರುವ ಅತಿಥಿಗಳು ಸಹಕರಿಸಬೇಕು. ಈಗ ಮುದ್ದು ಕೃಷ್ಣದವರು, ಯಶೋಧ ಕೃಷ್ಣದವರು ಮುಗೀತಾ? ಬನ್ನಿ, ಬೇಗ ಬನ್ನಿ. ಎಲ್ಲರೂ ಮನೆಗೆ ಹೋಗುವಂತಹ ತರಾತುರಿಯಲ್ಲಿದ್ದಾರೆ.
ಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಪ್ರೋಗ್ರಾಮ್. ಒಂದು ಇಬ್ಬರು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಸದೆಯೂ ವೇಷ ಮಾಡಿಕೊಂಡು ಬಂದು ಫೋಟೋಗ್ರಾಫಿಗೆ ವೇದಿಕೆಗೆ ಬಂದ ಇಬ್ಬರು ಪೇರೆಂಟ್ಗಳು ಮಕ್ಕಳು ಇದ್ದಾರೆ. ದಯವಿಟ್ಟು ಅವರು ಇದ್ರೂ ಬರಬಹುದು. ದಯವಿಟ್ಟು ವೇದಿಕೆಗೆ ಬಂದು ಗಿಫ್ಟ್ ಹ್ಯಾಂಪರ್ ಸ್ವೀಕರಿಸಬೇಕು. ಈಗ ಮುದ್ದು ಕೃಷ್ಣದವರು, ಶೋಭಿತಾ ಸತೀಶ್ ಶೆಟ್ಟಿಗಾರ್, ಅದ್ರಿತ್ ದೀಪಕ್ ಬೇಗ ಬೇಗ ಬನ್ನಿ. ರತಿಕ್ ರತೇಶ್, ಶೌರ್ಯ ಪ್ರಭಾಕರ್ ಶೆಟ್ಟಿ, ದೇಶನಾ ಪ್ರವೀಣ್ ಕುಲಾಲ್, ಜ್ಞಾನ್ ಗಿರೀಶ್ ಶೆಟ್ಟಿಗಾರ್ನ ಅತ್ಯ ಬೇಗ ತಗೊಳ್ಳಿ. ತ್ರಿಷಿಕಾ ಪಿ, ಅಂಜನಾ ಅಜಿತ್, ಐಶಾನ್ ಆರ್ಕಿನಿ, ನಿಯೋಮ್, ನಯೋಮಿ ಅಲ್ಲ, ನಿಯೋಮ್, ಅನಿಕಾ ರಾವ್, ಅದ್ವಿತ್ ಭಂಡಾರಿ, ನಿಯಮ, ಶೃಂಗ ಮಂಜುನಾಥ, ದಿವ್ಯಾ ಶ್ರೀದೀಪ್ ನಾಯರ್ ಇದ್ದಾರಾ? ಬನ್ನಿ ಕಾಯ್ಬೇಡಿ. ತಕ್ಷ ಶುಕಿಲ್, ಆರ್ನ ಪೂಜಾರಿ ಬೇಗ ಬನ್ನಿ. ಆಯ್ತಲ್ಲ. ಮುದ್ದು ಕೃಷ್ಣ ಯಾರಾದ್ರೂ ಬಾಕಿ ಇದ್ದೀರಾ? ಮುದ್ದು ಕೃಷ್ಣದಲ್ಲಿ ಯಾರಾದ್ರೂ ಬಾಕಿ ಇದ್ದೀರಾ? ಯಾರು ಇವರು? ಬನ್ನಿ. ಆರ್ನ ಪೂಜಾರಿಯಾ? ಆರ್ನ ಪೂಜಾರಿ ಬನ್ನಿ ತಗೊಳ್ಳಿ. ಈಗ ಬಾಲಕೃಷ್ಣದವರು ಶ್ರೀನಿಕಾ ರಾಮಾನಂದ ಶೆಟ್ಟಿ, ನಯೋಮಿ ಸಾಯಿನಾಥ್ ಶೆಟ್ಟಿ. ನೋಡುವ ಓಡಿ ಬರುವವರಿಗೆ ಪ್ರೈಸ್. ಶೈವಿ ಪ್ರಭಾಕರ್ ಪೂಜಾರಿ, ಅಥರ್ವ ವಸಂತ್ ಶೆಟ್ಟಿ, ಪ್ರಿಷಾ ಸೀತಾರಾಮ್ ಶೆಟ್ಟಿ, ಶಿವಾಂಶ್ ನಾಯಕ್, ಆರಾಧನಾ ಭಟ್ ವೈ, ಆಜ್ಞಾ ಕಿರಣ್ ಸೈ, ದಿಯಾ ವಲ್ಲಭನ್, ಅಥರ್ವ ಅಭಿಷೇಕ್ ಶೆಟ್ಟಿ, ಪ್ರಿಷಾ ಶೆಟ್ಟಿ, ಜೈ ಪುರಂದರ್ ಶೆಟ್ಟಿ. ಅಲ್ಲಿಗೆ ಜೈ ಆಯಿತು. ಈಗ ಯಶೋಧ ಕೃಷ್ಣದವರು ವಯಸ್ಸಿಗೆ ತಯಾರಾಗಿ ಜನಮೆಚ್ಚುಗೆ ಪಡೆದವರು. ಯಶೋಧ ಕೃಷ್ಣ ಜನಮೆಚ್ಚುಗೆ ಪಡೆದವರು. ವೈದೇಹಿ ಪದ್ಮಶಾಲಿ. ಮೊಮೆಂಟೊ ಕೊಡಿ. ದಯವಿಟ್ಟು ಅತಿಥಿಗಳು ಒಬ್ಬೊಬ್ಬರೇ ಕೊಡಿ. ವೈದೇಹಿ ಪದ್ಮಶಾಲಿ. ಚವನ್ ಕೃಷ್ಣ, ಆಯುಕ್ತ ಅವಿನಾಶ್, ಸಮನ್ವಿ ಮೋಹನ್, ಚವನ್ ಕೃಷ್ಣ ಇದ್ದಾರ? ಯಾರಾದ್ರೂ ಇದ್ದೀರಾ ಮನೆಯವರು? ಚವನ್ ಕೃಷ್ಣ ಈಗ ಗಿಫ್ಟ್ ಹ್ಯಾಂಪರ್ ಇಟ್ಕೊಂಡು ಹೋಗ್ಲಿಲ್ವಾ? ಚವನ್ ಕೃಷ್ಣ ಇಲ್ವಾ? ಸಮನ್ವಿ ಮೋಹನ್ ಇಲ್ಲಿ. ಸಮನ್ವಿ ಮೋಹನ್ ಒಂದು ಗಂಟೆ 5:05 ರೂಹಿಕಾ ಅಮೀನ್, ಆರ್ಯ ಸಂದೀಪ್ ಶೆಟ್ಟಿ, 10 ನಿಮಿಷ ಟೈಮ್ ಜಾಸ್ತಿ ಬೋರ್ಡು. ದಿತ್ಯ ಕೃಷ್ಣರಾಜ್, ನಾನೆಲ್ಲ ಮಾತಾಡ್ತೀನಿ. ಹಿಮಾಂಶು ಬಾಲಕೃಷ್ಣ ಶೆಟ್ಟಿ, ಅಥರ್ವ ವಿಪಿನ್, ಆರ್ಯ ಹಿಮಾಂಶು ಬಾಲಕೃಷ್ಣ ಶೆಟ್ಟಿ. ಬನ್ನಿ ಕಾಯ್ಬೇಡಿ, ಇಲ್ಲಿ ನೀವೇ ತಡ. ಅಥರ್ವ ವಿಪಿನ್, ಸುವಿನ್
ಪ್ರಭು. ದೇವಾಂಶು ವಿಶಾಲ್. ಅನನ್ಯ ದೇವಾಂಶು ವಿಶಾಲ್. ಆರ್ನವ್ ವಸಂತ ಶೆಟ್ಟಿ. ಅನನ್ಯ ಪಣ್ಣಮ್ಮ ಬೇಗ ಬಂದ. ಆರ್ನವ್ ವಸಂತ ಶೆಟ್ಟಿ. ಈಗ ಕೊನೆಯ 2 ಪ್ರೈಸ್ಗಳು ಮಾತ್ರ ಉಳಿದಿವೆ ಯಶೋಧ ಕೃಷ್ಣದಲ್ಲಿ. ಯಾರಾದರೂ ದ್ವಿತೀಯ ಪ್ರಶಸ್ತಿ, ಸೆಕೆಂಡ್ ಪ್ರೈಸ್ ಯಾರಿಗೆ ಯಾರಿಗೆ ಯಾರಿಗೆ? ಯಶೋಧ ಕೃಷ್ಣ. ಯಶೋಧ ಕೃಷ್ಣ ದ್ವಿತೀಯ ಪ್ರಶಸ್ತಿ ಪಡೆದವರು ಯುವಾಂಶಿಕಾ ರಮಾನಂದ್. ಪ್ರಥಮ ಪ್ರಶಸ್ತಿ ಯಾರು? ಯಶೋಧ ಕೃಷ್ಣ. ಬಾಕಿ ಇರುವವರು ಯಾರು? ಬನ್ನಿ ಬನ್ನಿ. ಪ್ರಥಮ ಪ್ರಶಸ್ತಿಗೆ ಯಾರದು? ಪಂಚಾಂಶು ಚೇತನ್. ಪಂಚೋಲ ಅಂದ್ರೆ ಪಂಚು. ಪ್ರೈಸ್ ಫಸ್ಟ್ ಪ್ರೈಸ್ ಆಯ್ತು ಸಿದ್ಧರಲ್ಲಿ. ಫಸ್ಟ್ ಪ್ರೈಸ್ ಬೆಳ್ಳಿ ಕಾಯಿನ್ ಅಲ್ಲ, ಬಾಲಕೃಷ್ಣ ಶೆಟ್ಟಿ ಅವರ ಪ್ರಾಯೋಜಿಸಲ್ಪಟ್ಟಂತಹ ಬೆಳ್ಳಿ ಕಾಯಿನ್ ಮತ್ತು ದೊಡ್ಡ ಮೊಮೆಂಟೋ, ಇದು ಫಸ್ಟ್ ಪ್ರೈಸ್. ಅದಕ್ಕೆ ಫಸ್ಟ್ ಸೆಕೆಂಡ್ ಪ್ರೈಸ್ ಬೆಳ್ಳಿಯ ಕಾಯಿನ್ಗಳನ್ನು ದಿನೇಶ್ ಶೆಟ್ಟಿ ಮತ್ತು ಬಾಲಕೃಷ್ಣ ಶೆಟ್ಟಿ ಒಟ್ಟಿಗಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಗಮನಿಸಿ. ಇವರೆಲ್ಲರ ಸಹಕಾರದ ಇಲ್ಲದಿದ್ದರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ನಡೆಸುವುದು ಅಸಾಧ್ಯ. ಈಗ ಮುದ್ದು ಕೃಷ್ಣ ಜನಮೆಚ್ಚಿಗೆ ರತೀಕ್ ರತೀಶ್. ಅನನ್ಯ ಹಾಳ್ಬೋಡ್ ಗೆತ್ತ ನೋಡಿ. ನಯೋಮ್ ಏರ್ ನಾವು ಕೇಳು. ನಯೋಮ್ ಮುದ್ದು ಕೃಷ್ಣದವರು. ಐಶಾನಿ ರತಿಕಂದ. ಆರ್ನ ಪೂಜಾರಿ. ಅವರದ್ದು ಗಿಫ್ಟ್ ಅಂಕರು. ಆರ್ನ ಪೂಜಾರಿ ಬೇಗ ಬನ್ನಿ. ಈಶಾನ್ ಆರ್ ಕಿಣಿ. ಅಂಜನಾ ಅಜಿತ್. ಶೃಂಗ ಮಂಜುನಾಥ್. ತಕ್ಷ್ ಸಖಿಲ್. ಕನ್ನಡದಲ್ಲಿ ಓದುವಾಗ ನಿಮ್ಮ ಹೆಸರುಗಳು ಸ್ವಲ್ಪ ವಿಚಿತ್ರ ಆಗಿ ಕೇಳಿಸಬಹುದು ನಿಮಗೆ. ಜ್ಞಾನ್ ಗಿರೀಶ್. ಅದ್ವಿತ್ ಭಂಡಾರಿ. ಅಲ್ಲಿ ಜ್ಞಾನ್ ಗಿರೀಶ್. ಅದ್ವಿತ್ ಭಂಡಾರಿ ದಯವಿಟ್ಟು ತಯಾರಿಲಿ ಕೆಳಗೆ. ಅದ್ವಿತ್ ಭಂಡಾರಿ ಎಲ್ಲಿದ್ದೀರಿ? ಸೋವಿತಾ ಸತೀಶ್ ಶೆಟ್ಟಿಗಾರ್. ಇದು ಶ್ರೀವಿತ್ ನಾಯರ್ನವರದ್ದು. ದಿವ್ಯಾ ಶ್ರೀವಿತ್ ನಾಯರ್ ಇದ್ದಾರ? ಆಗಲೂ ಬರಲಿಲ್ವಾ? ಇದ್ದಾರ? ನಾಯರ್
ಅನಿಕಾ ರಾವ್ ಇದ್ದೀರಾ? ಯಾರದು? ಈಗ ಮುದ್ದು ಕೃಷ್ಣ ಸ್ಪರ್ಧೆಯ ದ್ವಿತೀಯ ಪ್ರಶಸ್ತಿ ಸೆಕೆಂಡ್ ಪ್ರೈಸ್ ಕೊಡುವ ಸಮಯ. ಯಾರಿಗೆ? ಅದ್ವಿತ್ ದೀಪಕ್. ಬೆಳ್ಳಿಯ ಕಾಯಿನ್ ಮತ್ತು ವಿಷಯ. ಪ್ರಥಮ ಪ್ರಶಸ್ತಿ ಯಾರು? ದೇಶದ ಪ್ರವೀಣ್ ಕುಲಾಲ್. ಓಕೆ. ಈಗ ಬಾಲಕೃಷ್ಣ ಸ್ಪರ್ಧೆ, ರತ್ನಕೃಷ್ಣ ಸ್ಪರ್ಧೆ. ಈಗ ಬೊಬ್ಬೆಗಳು ಉತ್ಸಾಹಗಳು ಹೆಚ್ಚೆಚ್ಚಾಗ್ತದೆ ಅಂತ ನಾನು ಯೋಚಿಸ್ತೇನೆ. ಜನಮೆಚ್ಚುಗೆ ಪಡೆದವರು ಬಾಲಕೃಷ್ಣ ಸ್ಪರ್ಧೆಯಲ್ಲಿ ನಯೋಮಿ ಸಾಯಿನಾಥ ಶೆಟ್ಟಿ. ತೀರ್ಪುಗಾರರ ಮೆಚ್ಚುಗೆ, ಜನ ಮೆಚ್ಚುಗೆ ಪಡೆದವರು ಅಥರ್ವ ಅಭಿಷೇಕ್ ಶೆಟ್ಟಿ. ಯಾರು ಅಥರ್ವ ಅಭಿಷೇಕ್ ಶೆಟ್ಟಿ? ಯಾರು? ಆರಾಧನಾ ಜೈ.